10 ವರ್ಷಲಿಡಿದು ಎಂಪಿ ಆದಿತ್ಯನ ನಳಿನ್ ಕುಮಾರ್ ಕಟೀಲ್ ವೈಫಲ್ಯಗಳ ಸರದಾರ ಸಂಸದರನ ಕಳಪೆ ವಿಚಾರ ಹೊಡೆದು ಮುಲ್ಪ ಅಭಿವೃದ್ಧಿ ಆತಜಿಂದ ಕಾಂಗ್ರೆಸ್ ಜಿಲ್ಲಾ ಮಾಹಿತಿದಾರರು AC ವಿನಯರಾಜ್ ಪಂತೆರ ಆರು ಗುರುವಾರ ಸುದ್ದಿಕುಟ್ಟಡ ಪಾತೆರಿಯರ 10 ವರ್ಷಲಿಡಿದಿಂಚ ಎಂಪಿ ಆದಿತ್ಯನ ನಳಿನ್ ಕುಮಾರ್ ಕಟೀಲ್ ವೈಫಲ್ಯಗಳ ಸರದಾರ ಅಂಚಾದೆ ಅರೆನ ಕಳಪೆ ವಿಚಾರ ಹೊಡೆದು ಮುಲ್ಪ ಅಭಿವೃದ್ಧಿ ಆತಜಿ ಬಂಟ್ವಾಳ ಅಡ್ಡಹೊಳೆ 4 ಸಾಲ್ ಮಾರ್ಗದ ಅಭಿವೃದ್ಧಿ ಕೆಲಸ ಪೂರ ಉಂತು ಪೋತುಂಡು ಸಂಸದರಿಗೆ ಎಂಚಿನ ಕ್ರಮ ದೆತ್ತೊಂದಿರಂದು ಇಡೆಮುಟ್ಟ ತೆರಿಪಾದಿಜೆರು ಉಂದುಲಾ ಸೋತುದುಂಡು ಕುಡ್ಲಾ ತಲಪಾಡಿ ಸುರತ್ಕಲ್ ಗೋವಾ ಮಾರ್ಗಲ ಸರಿಯಾದ ಅಭಿವೃದ್ಧಿ ಆವಂದೆ ಅಡೆಗೆ ಬೂರ್ದು ಪೋತುಂಡು ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಮಾಹಿತಿದಾರರು AC ವಿನಯರಾಜ್ ಪಂಡಿರ ಆರು ಗುರುವಾರ ಕುಡ್ಲಾ ಮಲ್ಲಿಕಟ್ಟೆದ ಕಾಂಗ್ರೆಸ್ ಆಫೀಸರ್ ಸುದ್ದಿಕುಟ್ಟೋಡ ಪಾತೆರಿಯರ ಬಿಸಿ ರೋಡು ಮುಕ್ಕ ಹೆಜಮಾಡಿ ಮೂಜುಕಡಿಟ್ಟು ಟಾಲ್ ಗೇಟ್ ಉಂಡು ಈ ಬಗೆಟ್ ಬಾರಿ ಹೋರಾಟ ನಡೆತದಂಡ ಮುಕ್ಕಾದೆತ್ತು ಪಾಡುವ ಪಂದೇರ ಅಡಾವುಲಿ ಇತ್ತಲ ಕಾಸ್ತೆ ತೊನ್ವಿರಂದು AC ವಿನಯರಾಜ್ ದೂರಿಯರ ಬಿಸಿ ರೋಡಿನಲ್ಲಿ ಒಂದು ಟೋಲ್ ಗೇಟ್ ಅನ್ನ ಪೇಮೆಂಟ್ ಮಾಡ್ತಾರೆ. ಅದೇ ರೀತಿಯಲ್ಲಿ ಮುಕ್ಕ ಮತ್ತು ಯಜಮಾಡಿ ಇವತ್ತು ಜನರು ಇದರಿಂದ ಬಹಳ ಹೋರಾಟವನ್ನ ಮಾಡಿದ್ದಾರೆ. ನಮ್ಮ ಸಂಸದರು ಹೇಳಿದ್ರು ಅದನ್ನ ಒಂದು ಸಲ ಅವರು ಹೇಳಿದ್ರು ಅದನ್ನ ಮುಕ್ಕ ಏನು ಟೋಲ್ ಗೇಟ್ ಇದೆ ಅದನ್ನ ರದ್ದು ಮಾಡ್ತೇನೆ ಅಂತ ಹೇಳಿದ್ರು. ಇನ್ನೊಂದು ಸಲ ಹೇಳಿದ್ರು ಅದನ್ನ ಯಜಮಾಡಿಗೆ ನಾವು ಮರ್ಜ್ ಮಾಡ್ತೇನೆ ಅಂತ ಹೇಳಿದ್ರು. ಆದರೆ ಇವತ್ತಿಗೂ ಕೂಡ ಅಲ್ಲಿ ವಾಹನದವರಿಂದ ಇವತ್ತು ಕೂಡ ಅವರು ಅಲ್ಲಿ ಶುಲ್ಕವನ್ನು ಇವತ್ತು ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಇದು ನಮ್ಮ ಸಂಸದರು ಒಬ್ಬ ಸುಳ್ಳುಗಾರ, ಇವರ ಮಾತಿನಲ್ಲಿ ಯಾವುದೇ ರೀತಿಯಲ್ಲಿ ಸತ್ಯಾಂಶ ಇಲ್ಲ ಎನ್ನುವಂಥದ್ದನ್ನು ಇದು ಸಾಬೀತು ಮಾಡ್ತಾ ಇದೆ. ನಮ್ಮ ಮಂಗಳೂರು ವಿಮಾನ ನಿಲ್ದಾಣ ಖಾಸಗೀಕರಣ ಮಾಡೋದ್ರಿಂದ ಭಾಳ ಉನ್ನತಿಗೆ ಹೋಗ್ತದೆ ಅಂತ ನಮಗೆ ಅದು ಬೇಕಾಗಿಲ್ಲ. ಇಲ್ಲಿಯ ದಕ್ಷಿಣ ಕನ್ನಡ ಜಿಲ್ಲೆಯ ಯುವಕರಿಗೆ ಉದ್ಯೋಗಾವಕಾಶ ಅಲ್ಲಿ ಸಿಗುತ್ತೆಯೋ ಇಲ್ವೋ ಎನ್ನುವಂಥದ್ದನ್ನು ಅವ್ರು ಹೇಳಬೇಕಾಗ್ತದೆ. ಎಲ್ಲಿಂದಲೋ ಬಂದ ಜನರು ಅಲ್ಲಿ ಬಂದರೆ ನಮ್ಮ ಜಿಲ್ಲೆಯ ಜನ, ನಮ್ಮ ಜಿಲ್ಲೆಯ ಒಂದು ವಿಮಾನ ನಿಲ್ದಾಣದಲ್ಲಿ ನಮ್ಮ ಜಿಲ್ಲೆಯ ಯುವಕರಿಗೆ ಕೆಲಸ ಸಿಗುವುದಿಲ್ಲ. ಅದರ ಬಗ್ಗೆ ಅವರು ಯಾಕೆ ಮಾತಾಡ್ತಾ ಇಲ್ಲ, ಮೌನ ವಹಿಸ್ತಾ ಇದ್ದಾರೆ? ನಮ್ಮನ್ನು ಪ್ರಶ್ನೆ ಮಾಡುವುದರ ಬದಲು ಈ 10 ವರ್ಷದಲ್ಲಿ ನಿಮ್ಮ ಕೊಡುಗೆ ಏನು ನಳಿನ್ ಕುಮಾರ್ ಕಟೀಲ್ ರವರೇ ಅಂತ ನಾವು ಇದನ್ನು ಕೇಳ್ತಾ ಇದ್ದೇವೆ. ನೀವು ಅಂಕಿಅಂಶಗಳನ್ನು ಹಿಡ್ಕೊಂಡು ನೀವು ಯಾವುದೇ ಒಂದು ಸ್ಟೇಜ್ಗೆ ನೀವು ಚರ್ಚೆಗೆ ಬನ್ನಿ, ನಾವು ಕೂಡ ಸಿದ್ಧರಿದ್ದೇವೆ. ನಮ್ಮ ಸಾಧನೆ ಏನು, ನಮ್ಮ ಕೊಡುಗೆ ಏನು ದಕ್ಷಿಣ ಕನ್ನಡ ಜಿಲ್ಲೆಗೆ ಅಂತ ನಾವು ಹೇಳ್ತೇವೆ. ನಿಮ್ಮ ಕೊಡುಗೆ ಏನು ಅಂತ ನೀವು ಕೂಡ ಹೇಳಿ. ನಾವು ತಯಾರಿದ್ದೇವೆ. ಯಾವತ್ತು ಯಾವುದೇ ಸ್ಟೇಜ್ಗೆ ಅವರು ಕರೀಲಿ ನಾವು ಹೋಗ್ತೇವೆ. ಅದಕ್ಕೆ ದೊಡ್ಡ ನಮ್ಮ ಲೀಡರ್ಗಳು ಬೇಕಾಗಿಲ್ಲ. ನಮ್ಮ ಜಿಲ್ಲಾ ಮಟ್ಟದ ಸಣ್ಣ ಮುಖಂಡರುಗಳು ಸಾಕು ಅವರಿಗೆ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅಂತ ಈ ಸಂದರ್ಭದಲ್ಲಿ ನಾನು ಅವರಿಗೆ ಸವಾಲನ್ನು ನಾನು ಒಡ್ತಾ ಇದ್ದೇನೆ. ಸದಾಶಿವ ಸಾಲ್ಯಾನ್, ವಿಶ್ವಾಸ್ ಕುಮಾರ್ ದಾಸ್, ಸುಧೀರ್ ಟೀಕೆ, ಪ್ರಕಾಶ್ ಸಾಲ್ಯಾನ್ ಸುದ್ದಿ ಕೊಟ್ಟೊಡಿದ್ದಾರೆ.